ಅದು ಹಳ್ಳಿಯೊಂದರ ಪುಟ್ಟ ಅಂಗನವಾಡಿ ಕೇಂದ್ರ. ಊರಿನ ಹಲವು ಪುಟಾಣಿ ಮಕ್ಕಳು ಅಲ್ಲೇ ಆಟ ಪಾಠ ಕಲಿತಾ ಇದ್ದಾರೆ. ಆದರೆ ಗಾಳಿ ಮಳೆಯಾದ್ರೆ ಪುಟ್ಟ ಕಂದಮ್ಮಗಳು ಟೀಚರ್ ಜೀವ ಕೈಯಲ್ಲಿ ಹಿಡ್ಕೊಂಡು ಅಂಗನವಾಡಿಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಂಗನವಾಡಿ ಎದುರಿನ ಮರ ಯಾವಾಗ ಬೀಳುತ್ತೆ ಅನ್ನೋದೇ ಭಯ. ಇದು ಉಡುಪಿ ಜಿಲ್ಲೆಯ ಕಾಪುವಿನ ಮುದ್ರಂಗಡಿ ಅಂಗನವಾಡಿ ಕೇಂದ್ರ. ಇದರ ಎದುರು 4 ಬೃಹತ್ ಮರಗಳಿದ್ದು ಮರ ತೆರವುಗೊಳಿಸಲು ಹಿಂದೇಟು ಹಾಕ್ತಾ ಇರುವ ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದಾಗಿ ಅಂಗನವಾಡಿಗೆ ಮಕ್ಕಳನ್ನು ಕಳುಹಿಸಲು ಪಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. 20ಕ್ಕೂ ಅಧಿಕ ಮಕ್ಕಳಿದ್ದ ಈ ಅಂಗನವಾಡಿ ಕೇಂದ್ರದಲ್ಲಿ ಈಗ ಕೇವಲ 10 ಮಕ್ಕಳು ಮಾತ್ರ ಇದ್ದಾರೆ. ಮುದ್ರಂಗಡಿ ಗ್ರಾಮ ಪಂಚಾಯತ್ ಹಲವಾರು ಬಾರಿ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು. ಅರಣ್ಯ ಇಲಾಖಾಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಕೆಲಸ ಬಾಕಿ ಉಳಿದಿದೆ. ಗಾಳಿ ಮಳೆಗೆ ಯಾವ ಹೊತ್ತಿನಲ್ಲೂ ಬೇಕಾದರೂ ಮರ ಅಂಗನವಾಡಿ ಕೇಂದ್ರದ ಮೇಲೆ ಉರುಳಿ ಬೀಳುವ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸುಮಾರು 1.5 ವರ್ಷದಿಂದ ನಮ್ದೊಂದು ಮರದ ಒಂದು ಪ್ರಾಬ್ಲಮ್ ಉಂಟು. ನಾವು ಇದಕ್ಕೋಸ್ಕರ ಇನ್ನು ಊರಿನ ಸಮಿತಿಯಿಂದ ಮತ್ತು ಪಂಚಾಯತಿ ಮುಖಾಂತರ ಹೇಳಿದ್ದೇವೆ. ನಾವು ಇದಕ್ಕೊಂದು ಅರ್ಜಿ ಹಾಕಿದ್ದೇವೆ. ಸೊ ಯಾವುದಕ್ಕೂ ನಮಗೆ ರೆಸ್ಪಾನ್ಸ್ ಬರಲಿಲ್ಲ. ನಾವು ಪಂಚಾಯತಿ ಮುಖಾಂತರನೂ ಇದಕ್ಕೆ ನಾವು ಫಾರೆಸ್ಟ್ ಇಲಾಖೆಗೆ ನಾವು ಅರ್ಜಿ ಬರೆದು ಆವಾಗ ಅವರು ನಂಬರ್ ಹಾಕಿ ಹೋಗಿದ್ದಾರೆ 1 ವರ್ಷಕ್ಕೆ ಮುಂಚೆ. ಆದರೂ ಅವರು ಈಗ ನಮಗೆ ರಿಸಲ್ಟ್ ಆನ್ಸರ್ ಕೊಡ್ತಾ ಇದ್ದಾರೆ ಡೀಮ್ ಫಾರೆಸ್ಟ್ ಅಲ್ಲಿ ಬರ್ತದೆ ಅಂತ. ಕೇವಲ ಒಂದು 50 ಸೆನ್ಸ್ ಖಾಲಿ ಗವರ್ಮೆಂಟ್ ಜಾಗ ಇರೋದು, ಒಂದು 50 ಸೆನ್ಸ್ ಅಂಗನವಾಡಿಗೆ 10 ಸೆನ್ಸ್ ಮತ್ತೊಂದು 50 ಸೆನ್ಸ್ ಸೇರಿ ಇದೊಂದು ಏರಿಯಾ ಇರೋದು. ಅದು ಡೀಮ್ ಫಾರೆಸ್ಟ್ ಹೇಗೆ ಬರ್ತದೆ ನಮ್ದು ವಿಚಾರ. ಯಾಕೆಂದ್ರೆ ಅದರ ಬದಿಯ ಸೈಟ್ ಇಂಡಸ್ಟ್ರಿಯರಿಗೆ ಎಕ್ವೈರ್ ಆಗಿದೆ ಲ್ಯಾಂಡ್ ಎಲ್ಲ. ಸೊ ಇದೆಲ್ಲ ಪಟ್ಟ ಲ್ಯಾಂಡ್ ಮಿಡ್ಲಲ್ಲಿ ಒಂದು 50 ಸೆನ್ಸ್ ಡೀಮ್ ಫಾರೆಸ್ಟ್ ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಯಾವುದೇ ಅರಣ್ಯೀಕರಣದಲ್ಲಿ ಎಲ್ಲಿಯೂ ಬರಲ್ಲ. ಇಲ್ಲಿ ಅರಣ್ಯೀಕರಣ ಯಾವುದಿಲ್ಲ. ಸರ್ಕಾರಿ ಜಾಗ ಕೆಲವು 50 ಸೆನ್ಸ್ ಮಾತ್ರ ಇರೋದು. ಆದ್ರೆ ನಮ್ಗೆ ಇದು ಮರ ಕಡಿಲಿಕ್ಕೆ ಹೇಳುವಾಗ ಯಾವುದಕ್ಕೂ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅರಣ್ಯ ಇಲಾಖೆಯವರು. ಮತ್ತೆ ಇದೊಂದು ಮರ ಈಗ ಇದಕ್ಕೆ ನಾವು ಅಂಗನವಾಡಿಗೆ ತಾಗಿಕೊಂಡಿದ್ದು. ಇದು ಯಾವಾಗ ಬೀಳ್ತದೆ ಅಂತ ಹೇಳಿಕ್ಕೆ ಆಗಲ್ಲ. ಒಂದು 20 ಜನ ಮಕ್ಕಳಿದ್ದಾರೆ. ಅವರ ಹೆತ್ತವರು ಯಾವಾಗಲೂ ನಮಗೆ ಬಂದು ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ನೀವು ಒಂದೊಂದು ಏನಾದ್ರೂ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ನಾವು MLA ಹತ್ರ ಹೋಗಿದ್ದೇವೆ. ನಮ್ಮ ಲಾಸ್ಟ್ ಟೈಮ್ ಸಚಿವರ ಹತ್ರ ನಾವು ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ಹೋಗಿದ್ದೇವೆ. ಯಾವುದಕ್ಕೊಂದು ರೆಸ್ಪಾನ್ಸ್ ಬರಲಿಲ್ಲ ಇದಕ್ಕೆ. ಅದರಿಂದ ಇದಕ್ಕೆ ಬಗ್ಗೆ ನಾವು ತುಂಬಾ ಬೇಸರ ಆಗಿದೆ. ಯಾಕೆಂದ್ರೆ ನಾವು ಪಂಚಾಯತಿಂದಲೂ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಸಾರ್ವಜನಿಕರು ಏನು ಮಾಡ್ತಿಲ್ಲ. ಯಾಕೆಂದ್ರೆ ಅರಣ್ಯೀಕರಣ ಒಂದು ಮರ ಮುಟ್ಟಿದ್ರೆ ನಾವು ಅದರ ಜೈಲಿಗೆ ಹೋಗಿ ಕುತ್ಕೊಳ್ಳೋ ಈಗ ಕಾನೂನೆಲ್ಲ ಉಂಟು. ಸೊ ಇದಕ್ಕೆ ಏನ್ ಮಾಡ್ಬೇಕಂತ ನನಗೆ ತಿಳಿತಾ ಇಲ್ಲ. ಅದನ್ನ ಆದಷ್ಟು ಬೇಗ ಇದೊಂದು ಪರಿಹಾರ ಕಾಣ್ಬೇಕಂತ ನಾವು ಎಲ್ಲ ಊರಿನ ಜನ ಮತ್ತೆ ಶಾಲೆಯ ವತಿಯಿಂದ ನಾವು ಕೇಳಿಕೊಳ್ತಿದ್ದೇವೆ. ನಾವು ಈಗ ಅಲ್ಲಿ ಮೊನ್ನೆ ಅವರು ಫಾರೆಸ್ಟ್ ಇದವರೆವರನ್ನ ಕರೆಸಿದ್ದೇವೆ ಸರ್. ಮೊನ್ನೆ ಮೀಟಿಂಗ್ ಇತ್ತು ನಮ್ದು. ಮೀಟಿಂಗಿಗೆ ನಾವು ಕರೆಸಿದ್ದೇವೆ. ಅವರಿಗೆ ಕರೆಸಿ ಅವ್ರು ನೋಡಿದ್ರೆ ಅವ್ರು ಏನು ಹೇಳೋದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳುದು. ಅದನ್ನೇ ಡಿಮ್ ಫಾರೆಸ್ಟ್ ಇದಕ್ಕೆ ಬಂದದ್ರಿಂದ ನಮಗೆ ಅದು ಕಡಿಲಿಕ್ಕೆ ಆಗುವುದಿಲ್ಲ ಅಂತ. ಆದರೂ ನಾವು ಪಂಚಾಯತ್ನ ನಮ್ಮ ಉಪಾಧ್ಯಕ್ಷರ ನೇತೃತ್ವದಿಂದ ನಾವು ಅದು ಏನು ಹೇಳ್ತೀವಿ ಗೆಲ್ಲುಂಟಲ್ಲ ಗೆಲ್ಲನ್ನೆಲ್ಲ ಸರ್. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಮಕ್ಕಳಿರೋದು ಪಾಪ ನಾಳೆ ಏನಾದ್ರೂ ಜವಾಬ್ದಾರಿ ಇದೆ ಬರುವುದು ಆಫೀಸಿಗೆ ಬರುತ್ತೆ. ಅದಕ್ಕೆ ಅದನ್ನೆಲ್ಲ ಕಟ್ಸಿದ್ದೇವೆ ನಾವು. ಮತ್ತೆ ಇವರಿಗೆ ಈಗ ಕಟ್ಸಿ ಹೇಳಿದರೆ ಅವರು ಡೀಮ್ಡ್ ಅವರ ಹತ್ರ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ ಅಂತ ಹೇಳಿ ಮೊನ್ನೆ ಮೀಟಿಂಗ್ ಕರೆದಾಗ ಮೊನ್ನೆ ಹೇಳಿ ಹೋಗಿದ್ದಾರೆ ಸರ್. ಈಗ ಮಾಡಬಹುದು ಸರ್ ಅಂತ. ಅಂದ್ರೆ ನಮ್ಗೆ ಕಡಿಲಿಕ್ಕೆ ಬಿಡುದಿಲ್ಲ, ನೀವು ಕಡಿಬಾರ್ದು ಅಂತ ಹೇಳಿದೆ. ನಾವು ಹೋಗಿ ಜನ ವಾಪಸ್ ಬಂದಿದೆ ನಮ್ಮ ವರ್ಕರ್ಸ್ಗೆ, ಕಡಿಲಿಕ್ಕೆ ಬಿಡ್ಲಿಲ್ಲ ಅವರು. ಹಾಗಾಗಿ ನಾವು ಅದರಲ್ಲಿ ಒಂದು ತಿಂಗಳ ಒಳಗೆ ನಾವು ಅಥವಾ 1 ವಾರದ ಒಳಗೆ ನಾವು ಅದನ್ನು ಕಡಿಸುವ ವ್ಯವಸ್ಥೆ ಮಾತಾಡ್ತೇವೆ. ನಾವು ಅಲ್ಲಿ ಲೆಟರ್ ಬರೀತೇನೆ ಅಂತ ಮೊನ್ನೆ ಆಫೀಸರಿಗೆ ಹೇಳಿ ಹೋಗಿದ್ದಾರೆ. ನಾವು ಮೀಟಿಂಗ್ ಕರೆದಿದ್ದೇವೆ. ಅವರನ್ನು ಮಾತಾಡಿ ಹೋಗಿದ್ದಾರೆ. ಸದಸ್ಯರ ಮುಂದೆನೆ ಹೇಳಿ ಹೋಗಿದ್ದಾರೆ ಸರ್.